ಮಂಗಳೂರು ಸ್ಮಾರ್ಟ್ ಸಿಟಿಯ ಬಗ್ಗೆ ಪತ್ರಕರ್ತರೊಂದಿಗೆ ಸಂವಾದ ಕಾರ್ಯಕ್ರಮವು ಪ್ರೆಸ್ ಕ್ಲಬ್ನಲ್ಲಿ ನಡೆಯಿತು. 2016ರ ಸೆಪ್ಟೆಂಬರ್ನಲ್ಲಿ ಎರಡನೇ ಹಂತದಲ್ಲಿ ಶೇಕಡಾ 40 ನಗರಗಳಲ್ಲಿ ಮಂಗಳೂರು ಕೂಡ ಸ್ಮಾರ್ಟ್ ಸಿಟಿ ಯೋಜನೆಗೆ ಆಯ್ಕೆಯಾಗಿತ್ತು. ಬಳಿಕ 6 ತಿಂಗಳ ಪೂರ್ವ ತಯಾರಿಗಳು ನಡೆದು ಎಸ್ಪಿವಿ ಮೂಲಕ ಯೋಜನೆಗೆ ರೂಪುರೇಷೆಗಳನ್ನು ತಯಾರಿಸಲಾಯಿತು. 2017ರ ಮೇ ತಿಂಗಳಿನಲ್ಲಿ ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಕಂಪನಿಯಾಗಿ ಒಪ್ಪಂದದೊಂದಿಗೆ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು. ಪ್ರಥಮ ಕಾಮಗಾರಿಯಾಗಿ ನಗರದ 27 ಸರ್ಕಾರಿ ಕಟ್ಟಡಗಳಲ್ಲಿ ಲೈಟಿಂಗ್ ವ್ಯವಸ್ಥೆಯನ್ನ ಎಲ್ಇಡಿಗೆ 1.91 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪರಿವರ್ತಿಸಲಾಗಿದೆ. ಕಾಮಗಾರಿ ಪೂರ್ಣಗೊಂಡು 6 ತಿಂಗಳು ಆಗಿದ್ದು, ಈ ಪರಿವರ್ತನೆಯಿಂದಾಗಿ ಶೇಕಡಾ 52.5 ವಿದ್ಯುತ್ ಉಳಿತಾಯವಾಗ್ತಾ ಇದೆ. 1.5 ವರ್ಷದಲ್ಲೇ ಶೇಕಡಾ 90ರಷ್ಟು ಹೂಡಿಕೆ ವಾಪಸ್ಸಾಗಲಿದ್ದು, ವಾರ್ಷಿಕ 1.41 ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದವರು ವಿವರ ನೀಡಿದರು. ಇದೇ ವೇಳೆ ನಗರದಲ್ಲಿ ನಿರ್ಮಿಸಲಾದ ಕ್ಲಾಕ್ ಟವರ್ ಬಗ್ಗೆಯೂ ಸಾಕಷ್ಟು ಪರ ವಿರೋಧ ಆಕ್ಷೇಪಗಳು ವ್ಯಕ್ತವಾಗಿದ್ದವು. ಆದರೆ ರಾಜ್ಯದಲ್ಲಿಯೇ ಪ್ರಥಮವಾದ ಅಪರೂಪವಾದ ವಿನ್ಯಾಸ ಹಾಗೂ ವಾಸ್ತುಶಿಲ್ಪವನ್ನು ಹೊಂದಿದ ಸ್ಮಾರಕವಾಗಿ ಇದು ನಿರ್ಮಾಣವಾಗಿದೆ. ಆರಂಭದಲ್ಲಿ 90 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿ ಎಂದು ಅಂದಾಜಿಸಲಾಗಿದ್ರು 45 ಲಕ್ಷ ರೂಪಾಯಿಗಳಲ್ಲಿ ಇದನ್ನ ಪೂರ್ಣಗೊಳಿಸಲಾಗಿದೆ. ಇದೊಂದು ಪ್ರವಾಸಿಗರ ಆಕರ್ಷಣೆಯಾಗಲಿದೆ ಅಂತ ಹೇಳಿದರು. ಬೀದಿಗಳನ್ನ ಎಲ್ಇಡಿಗೆ ಪರಿವರ್ತಿಸುವ ನಿಟ್ಟಿನಲ್ಲಿ ಟೆಂಡರ್ ಆಗಿದ್ದು 6 ತಿಂಗಳಿನಲ್ಲಿ ನಗರದ ಎಲ್ಲಾ ಬೀದಿ ದೀಪಗಳು ಸ್ಮಾರ್ಟ್ ಆಗಲಿದೆ. ಜೊತೆಗೆ ವಾತಾವರಣಕ್ಕೆ ಹೊಂದಿಕೊಂಡು ಇದು ಬೆಳಗುವ ವ್ಯವಸ್ಥೆಯೂ ಆಗಲಿದೆ ಅಂತ ಹೇಳಿದರು. ಮಲ್ಟಿ ಲೆವೆಲ್ ಕಾರು ಪಾರ್ಕಿಂಗ್ ಮಹಾನಗರ ಪಾಲಿಕೆಯ 1.55 ಎಕರೆ ಜಮೀನಿನಲ್ಲಿ 94 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲು ತೀರ್ಮಾನಿಸಲಾಗಿದ್ದು, ಫೆಬ್ರವರಿ ಪ್ರಥಮ ವಾರದ ಮಂಡಳಿ ಸಭೆಯಲ್ಲಿ ನಿರ್ಣಯವಾಗಲಿದೆ ಅಂತ ಮೊಹಮ್ಮದ್ ನಜೀರ್ ಅವರು ಸ್ಮಾರ್ಟ್ ಸಿಟಿ ಯೋಜನೆಯ ವಿವಿಧ ಯೋಜನೆಗಳ ವಿವರ ನೀಡಿದರು. ದೇಶದಲ್ಲಿ 2015ರಲ್ಲಿ ಪ್ರಪ್ರಥಮವಾಗಿ ಈ ಒಂದು ಸ್ಮಾರ್ಟ್ ಸಿಟಿ ಯೋಜನೆಯ ಒಂದು ಕಲ್ಪನೆ ಬಂದು ಪ್ರಥಮ ಹಂತದಲ್ಲಿ 20 ನಗರಗಳನ್ನು ಆಯ್ಕೆ ಮಾಡಲಾಯಿತು. ಪ್ರಥಮ ಹಂತದಲ್ಲಿ ನಾವು ತೇರ್ಗಡೆ ಆಗಿರಲಿಲ್ಲ. ನಮ್ಮ ರಾಜ್ಯದಲ್ಲಿ ಬೆಳಗಾವಿ ಮತ್ತು ದಾವಣಗೆರೆ ನಗರ ಆಯ್ಕೆಯಾಯಿತು. ಮತ್ತೆ ಎರಡನೇ ಹಂತದಲ್ಲಿ ಮತ್ತೆ 40 ನಗರಗಳ ಆಯ್ಕೆ ಆದಾಗ ನಮ್ಮದು ಮಂಗಳೂರು ಮತ್ತು ಇತರ 5 ನಗರಗಳು ತಮ್ಗೆ ಗೊತ್ತಿದೆ, ಹುಬ್ಳಿ ಧಾರವಾಡ, ಹಾಗೆ ತುಮಕೂರು, ದಾವಣಗೆರೆ ಮತ್ತು ಬೆಳಗಾವಿ ಆಗಿತ್ತು. ಮಂಗಳೂರು, ಹುಬ್ಳಿ ಧಾರವಾಡ, ತುಮಕೂರು, ಶಿವಮೊಗ್ಗ ಈ 4 ನಗರಗಳು ಆಯ್ಕೆ ಆಯಿತು. ಮತ್ತೆ ಮೂರನೇ ಹಂತದಲ್ಲಿ ಬೆಂಗಳೂರು ನಗರ ಕೂಡ ಆಯ್ಕೆ ಆಯಿತು. ಸೊ ಇದು ಆಯ್ಕೆ ಆಗಿರುವಂತಹ ವಿಧಾನಗಳು ಕೂಡ ಇದು ಎಲ್ಲ ಯಾಕಂತ ಹೇಳಿದ್ರೆ ಈ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಒಂದು ಏನು ಸಿಟಿ ಚಾಲೆಂಜ್ ಮೂಲಕ ಇದರ ಆಯ್ಕೆ ಆಯಿತು. ಆಗ ಕೂಡ ಬಹಳಷ್ಟು ಪ್ರಚಾರ ಕಾರ್ಯಗಳೆಲ್ಲ ನಡೆದಿತ್ತು. ಸಿಟಿಸನ್ಸ್ ಪಾರ್ಟಿಸಿಪೇಷನ್ ಇರ್ಬೋದು, ಸುಮಾರು 1 ವರ್ಷಗಳ ಕಾಲ ಬೇರೆ ಬೇರೆ ರೀತಿಯಾದಂತಹ ಈ ಕಾರ್ಯಕ್ರಮಗಳು ನಡೆದಿತ್ತು. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀನಿವಾಸ್ ಇಂದಾಜೆ ಮತ್ತಿತರರು ಉಪಸ್ಥಿತರಿದ್ದರು.